ಆತ್ಮೀಯ ವೀಕ್ಷಕರಿಗೆ, ವಿಶೇಷವಾಗಿ ರೈತ ಬಾಂಧವರಿಗೆ ಮೇಘ ಸಂದೇಶ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಮೇಘ ಸಂದೇಶ ಚಾನಲ್ ಮೂಲಕ ನಮ್ಮ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಾದ ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಅಲ್ಲದೆ ಪಕ್ಕದ ವಿಜಯಪುರ, ಬಾಗಲಕೋಟೆ ಮತ್ತು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಗಳ ರೈತ ಬಾಂಧವರಿಗೆ ಒಂದು ವಾರದ ವಾತಾವರಣದ ಮುನ್ಸೂಚನೆಯನ್ನು ಪ್ರತಿ ಮಂಗಳವಾರ ನಾವು ನೀಡ್ತಾ ಇದ್ದೇವೆ. ನಮ್ಮ ರೈತರಿಗೆ ಈ ಹವಾಮಾನದ ಮುನ್ಸೂಚನೆ ಬಹಳ ಮಹತ್ವದ್ದಾಗಿರೋದ್ರಿಂದ ನಮ್ಮ ಮೇಘ ಸಂದೇಶ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂಥೇಳಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಹೊಸ ವಿಡಿಯೋಗಳ ಬಗ್ಗೆ ಮಾಹಿತಿಗಾಗಿ ಬೆಲ್ ಐಕಾನ್ ಗಂಟೆ ಚಿಹ್ನೆಯನ್ನು ಕ್ಲಿಕ್ ಮಾಡಿ ನಿಮಗೆ ನೀವೇ ಸಹಾಯ ಮಾಡಿಕೊಳ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೇ, ನಮ್ಮ ಮುಂದಿರುವಂಥ ವಾರ ಬುಧವಾರ ಮಾರ್ಚ್ 2ರಿಂದ ಬರುವ ಮಂಗಳವಾರ ಮಾರ್ಚ್ 8 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಇತ್ತು, ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಮುಂದುವರಿತದ ಅಂತ ಹೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಅಂದ್ರೆ ವಾರ ಪೂರ್ತಿ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಎಲ್ಲೋ ಒಂದೆರಡು ಕಡೆ ಮೋಡಗಳು ಕಾಣಿಸಿಕೊಳ್ಬಹುದು, ಆದರೆ ಮಳೆ ಬರುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಮಳೆಯ ಸಾಧ್ಯತೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಕೇವಲ 10% ಅನ್ನುವಂತಹ ಒಂದು ಅಂಕಿಯನ್ನ ನಮ್ಮ ತಜ್ಞರು ತಿಳಿಸ್ತಾ ಇದ್ದಾರೆ. ಒಟ್ಟಿನೊಳಗ ಹೇಳಬೇಕು ಅಂತಂದ್ರೆ ಉತ್ತಮವಾದಂತಹ ಚುರುಗುಡುವ ಬಿಸಿಲು, ಸ್ವಚ್ಛವಾದಂತಹ ಬಿಸಿಲು ಈ ವಾರ ಇರಬಹುದಾಗಿದೆ. ನೀವೇನು ಈಗ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಿ, ಕೊಯ್ಲೋತ್ತರ ಚಟುವಟಿಕೆಗಳು, ಆ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗುವಂತಹ ಕಾರ್ಯಗಳಿಗೆ ಈ ವಾತಾವರಣ ಸಾಥ್ ಕೊಡ್ತದ ಅಂಥೇಳಿ ನಾವು ತಿಳ್ಕೊಳ್ಬಹುದು. ಗರಿಷ್ಠ ಉಷ್ಣತಾಮಾನ ಸರಾಸರಿಯಾಗಿ 35ರಿಂದ 36 ಡಿಗ್ರಿ ಸೆಲ್ಸಿಯಸ್ ತನಕನೂ ಹೋಗಬಹುದಾಗಿದೆ. ಕನಿಷ್ಠ ತಾಪಮಾನ ಅದರೊಳಗೆ ಸ್ವಲ್ಪ ಏರಿಕೆ ಕಾಣಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. 21ರಿಂದ 22 ಡಿಗ್ರಿ ಸೆಲ್ಸಿಯಸ್ ತನಕನೂ ಕನಿಷ್ಠ ತಾಪಮಾನ ಏರಬಹುದು ಅಂಥೇಳಿ ಸೂಚನೆ ಅದ. ತಾವು ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾವು ಕಾಲಕ್ಕೆ ಬಿಡುಗಡೆ ಮಾಡುವಂಥ ಹೊಸ ವಿಡಿಯೋಗಳ ಸೂಚನೆ ಸಿಗ್ತದೆ ಮತ್ತು ಯಾವುದೇ ಮುಖ್ಯ ಮಾಹಿತಿ ಸೂಚನೆ ನಿಮ್ಮ ಕಣ್ತಪ್ಪಿ ಹೋಗುವುದಿಲ್ಲ. ನಿಮ್ಮ ಮಿತ್ರರು, ಬಂಧು ಬಳಗದವರಿಗೆ ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಹೇಳ್ರಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಈ ವಿಡಿಯೋಕ್ಕೆ ವಿರಾಮ ಹೇಳ್ತಾ ಇದ್ದೀವಿ. ಮುಂದಿನ ವಿಡಿಯೋದೊಳಗೆ ಹೊಸ ಬೆಳವಣಿಗೆಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.